ನಾವು ಮನೆಗೆ ಪ್ಯಾಕೆಟ್ ಹಾಲು ತರ್ತೀವಲ್ವ, ಆ ಪ್ಯಾಕೆಟ್ ಹಾಲಿಂದ ಮನೆಯಲ್ಲಿ ಕೆಜಿಗಟ್ಟಲೆ ತುಪ್ಪವನ್ನು, ಅದು ತುಂಬಾ ಶುದ್ಧವಾಗಿರುವಂಥದ್ದು, ತುಂಬಾ ಚೆನ್ನಾಗಿರುವಂಥದ್ದು, ನಾವು ಅಂಗಡಿಗಳಿಂದ ತರ್ತೀವಲ್ವ ಅದಕ್ಕಿಂತಲೂ ತುಂಬಾ ಚೆನ್ನಾಗಿರುವಂಥ ತುಪ್ಪನ ಮನೆಯಲ್ಲೇ ಮಾಡ್ಕೋಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ನಾನು ಒಂದು 10 ದಿನದ ಹಿಂದೆ ಒಂದು ವಿಡಿಯೋನ ಹಾಕಿದೆ. ಅಂದರೆ ಈ ಪ್ಯಾಕೆಟ್ ಹಾಲಿಂದ ಬೆಣ್ಣೆನ ಮನೆಯಲ್ಲಿ ಸುಲಭವಾಗಿ ತೆಗೆಯೋದು ಹೇಗೆ ಅಂತ. ಪ್ಯಾಕೆಟ್ ಹಾಲಿಂದ ಕೆನೆನ ನಾವು ಸಂಗ್ರಹಿಸಿ ಕೆಜಿಗಟ್ಟಲೆ ಬೆಣ್ಣೆನ ನಾವು ಮನೆಯಲ್ಲಿ ತೆಗಿಬಹುದು. ನಾನು ಮಾಡೋದನ್ನು ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೆ. ತುಂಬ ಜನರಿಗೆ ಈ ವಿಡಿಯೋ ಇಷ್ಟ ಆಗಿದೆ, ತುಂಬ ಜನ ಲೈಕ್ ಮಾಡಿದ್ದಾರೆ, ನೋಡಿದ್ದಾರೆ, ಕೆಲವರು ಟ್ರೈ ಮಾಡ್ತಾ ಇದ್ದಾರೆ ಕೂಡ, ಕೆಲವರು ನಾವು ಕೂಡ ಟ್ರೈ ಮಾಡ್ತಾ ಇದ್ದೀವಿ, ಇದೇ ಥರ ಬೆಣ್ಣೆ ತೆಗೆಯುತ್ತೀವಿ ಅಂತ ಹೇಳಿದ್ದಾರೆ ಕೂಡ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ ಅಂದರೆ ಬೆಣ್ಣೆಯಿಂದ ತುಪ್ಪನ, ಅದು ನಾವು ಅಂಗಡಿಯಿಂದ ತುಪ್ಪ ತರ್ತೀವಲ್ವ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಈ ತುಪ್ಪ. ತುಂಬ ಘಮ ಅಂತ ಇರುತ್ತೆ, ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾಕಂತಂದರೆ ಮನೆಯಲ್ಲಿ ನಾವು ತುಂಬ ಕ್ಲೀನಾಗಿ ನ್ಯಾಚುರಲ್ ಆಗಿ ಯಾವುದು ಕೆಮಿಕಲ್ ಅದು ಪ್ರಿಸರ್ವೇಟಿವ್ ಏನು ಹಾಕದೆ ಈ ತುಪ್ಪನ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಏನು ಹಾರ್ಮ್ ಇಲ್ಲ, ಏನು ಕೆಟ್ಟದಿಲ್ಲ. ಇದನ್ನ ಮಕ್ಕಳಿಗೆ ಕೂಡ ನಾವು ತುಪ್ಪ ಕೊಟ್ಟರೆ ಒಳ್ಳೆಯದು. ಡೈಲಿ ನಾವು ಅವರ ಡಯಟಲ್ಲಿ ತುಪ್ಪನ ಇನ್ಕ್ಲೂಡ್ ಮಾಡಿದರೆ ತುಂಬಾ ಒಳ್ಳೆಯದು. ಆದ್ದರಿಂದ ಮಕ್ಕಳಿಗೆ ಕೂಡ ಕೊಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ಈ ವಿಡಿಯೋದಲ್ಲಿ ನಾನು ಒಂದು ಸ್ವಲ್ಪ ಬೆಣ್ಣೆ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೇನೆ, ಹಾಗೆಯೇ ತುಪ್ಪ ಮಾಡೋದಕ್ಕೆ ಜಾಸ್ತಿ ನಾನು ಒತ್ತು ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಇದು. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನೆಲ್ನಲ್ಲಿ ಈ ಥರನೇ ನಮ್ಮ ಡೈಲಿ ಲೈಫಿಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಟಿಪ್ಸ್ ಇರ್ಬೋದು, ರೆಸಿಪೀಸ್ಗಳನ್ನು ಹಾಕ್ತಾ ಇರ್ತೇನೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಈಸಿಯಾಗಿ ತುಂಬಾ ಸುಲಭವಾಗಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ನಾನು ಬೆಣ್ಣೆ ಮಾಡುವಂಥ ವಿಧಾನವನ್ನು ತುಂಬಾ ಕ್ವಿಕ್ಕಾಗಿ ಹೇಳ್ಕೊಡ್ತಾ ಇದ್ದೇನೆ. ಈ ಪ್ಯಾಕೆಟ್ ಹಾಲು ಬರುತ್ತಲ್ವ, ನಂದಿನಿ ಅವ್ರದ್ದು, ನಾನು ಬೇರೆ ಯಾವುದನ್ನು ರೆಕಮೆಂಡ್ ಮಾಡಲ್ಲ, ನಂದಿನಿ ಅವ್ರದ್ದೇ ಬೆಸ್ಟ್. ಶುಭಂ ಹಾಲು ತರಬೇಕು. ಅಂದರೆ ಈ ಕೇಸರಿ ಕಲರ್ ಪ್ಯಾಕೆಟಲ್ಲಿ ಬರುತ್ತೆ, ಆ ಹಾಲಲ್ಲಿ ಕೆನೆ ಜಾಸ್ತಿ ಬರುತ್ತೆ, ಅದರಿಂದ ದಪ್ಪ ಇರುತ್ತೆ, ಕೆನೆ ಜಾಸ್ತಿ ಬರೋದ್ರಿಂದ ಆ ಹಾಲನ್ನೇ ಉಪಯೋಗಿಸ್ಕೋಬೇಕು. ಒಂದು ಚೂರು ನೀರು ಹಾಕದೆ ಚೆನ್ನಾಗಿ ಕಾಯಿಸ್ಕೋಬೇಕು. ಒಂದು ಸರಿ ಉಕ್ಕಲಿಕ್ಕೆ ಬಂದಾದ ನಂತರ ಉರಿಯನ್ನು ಕಮ್ಮಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಕಾಯಿಸ್ಕೋಬೇಕು. ಆವಾಗ ಕೆನೆ ಇದೆಯಲ್ವ ದಪ್ಪ ಕಟ್ಕೊಳ್ಳುತ್ತೆ. ಅದಾದ ನಂತರ ಅದನ್ನ ತಣ್ಣಗಾಗಲಿಕ್ಕೆ ಬಿಟ್ಟು ಒಂದು 10 ನಿಮಿಷ ಆದರೂ ಬಿಡಬೇಕು. ಒಂದು ಸ್ವಲ್ಪ ಬಿಸಿ ಇರುವಾಗ ಒಂದು ಮುಚ್ಚಳನ, ಕೆನೆನ ನೀವು ತೆಗಿಬಾರ್ದು, ಮುಚ್ಚಳನ 3/4 ಭಾಗದಷ್ಟು ಪಾತ್ರೆಗೆ ಈ ಥರ ಮುಚ್ಚಿಬಿಟ್ಟು ಇದನ್ನ ಒಂದು 6 ಗಂಟೆಯಷ್ಟು ತನಕ ಫ್ರಿಜ್ಜಲ್ಲಿ ಇಡಬೇಕು. ನಿಮಗೆ ಟೀ ಮಾಡಲಿಕ್ಕೆ, ಹಾಲು ಕುಡಿಲಿಕ್ಕೆ ಏನಾದರೂ ಹಾಲನ್ನು ತೆಗೆಯೋದಿದ್ರೆ ಕೆನೆ ಒಡೆಯದ ಥರ ನೀವು ಹಾಲನ್ನು ತೆಗೆದು ಆ ಹಾಲನ್ನು ಯೂಸ್ ಮಾಡ್ಬೋದು. 6 ಗಂಟೆ ಆದ ನಂತರ ಕೆನೆ ಇರುತ್ತಲ್ವ ದಪ್ಪ ಕಟ್ಕೊಳ್ಳುತ್ತೆ. ನೀವು ನೋಡಿ, ನೀವು ಬೆಳಗ್ಗೆ ಇಟ್ಟರೆ ಸಾಯಂಕಾಲ ಈ ಕೆನೆನ ತೆಗಿಬೇಕು. ಆ ಕೆನೆನ ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ತಾ ಬರಬೇಕು. ನಾನು 1.5 ತಿಂಗಳಿಂದ ಸ್ಟೋರ್ ಮಾಡಿರುವಂತಹ ಕೆನೆ ಇದು ನೋಡಿ. ಆಲ್ಮೋಸ್ಟ್ ಒಂದು 3 ರಿಂದ 4 kg ಗ್ಯಾರಂಟಿ ಇದೆ. ಈಗ ತುಪ್ಪ ಮಾಡೋ ಟೈಮಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಈ ಕೆನೆ ನಾವು ಸ್ಟೋರ್ ಮಾಡಿಟ್ಟಿದ್ದೀವಲ್ವ ಅದನ್ನ ಆ ಪಾತ್ರೆಗೆ ಹಾಕೋಬೇಕು. ಹಾಕ್ಕೊಂಡು ಬೇಕಾದರೆ 1 ಗಂಟೆ ನೀವು ಒಂಚೂರು ಮಿಕ್ಸ್ ಮಾಡಿ ಬಿಡ್ಬೋದು. ಇಲ್ಲದಿದ್ದರೆ ಆವಾಗಲೇ ನೀವು ನೀರನ್ನು ಹಾಕಿಬಿಟ್ಟು, ನೀವು ಚಳಿ ಟೈಮಲ್ಲಿ ಮಾಡೋದಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು, ಕ್ಲೀನಾಗಿರುವಂಥ ನೀರನ್ನು, ಕೆನೆ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಒಂದು ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಬರಬೇಕು. ನಿಮಗೆ ಕೈಯಿಂದ ಮಾಡೋದಿದ್ರೆ ಅಷ್ಟು ಸುಲಭ ಇಲ್ಲ, ಅಟ್ಲೀಸ್ಟ್ ಒಂದು 15 ನಿಮಿಷದಿಂದ ಅರ್ಧ ಗಂಟೆ ಬೇಕಾದರೂ ತೆಗಿಬೋದು. ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ಮಿಕ್ಸರ್ ಸಹಾಯದಿಂದ, ಅಂದರೆ ಈ ಕೆನೆನ ಇದೆಯಲ್ಲೋ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ 1-2-3 ರೌಂಡು ಗ್ರೈಂಡ್ ಮಾಡಿದರೆ ಕೂಡ ಬೆಣ್ಣೆ ಕಟ್ಕೊಳ್ಳುತ್ತೆ. ಬಟ್ ಈ ಥರ ಮಾಡೋದ್ರಿಂದ, ಕೈಯಲ್ಲಿ ಈ ಥರ ಮಾಡೋದ್ರಿಂದ ಬೆಣ್ಣೆ ಗಟ್ಟಿ ಆಗುತ್ತೆ. ನಿಮಗೆ ನೀರು ಕಮ್ಮಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ಉದುರುದ್ರಾಗಿ ಬೆಣ್ಣೆ ಬರೋ ತನಕ ನೀವು ತಿರುಗಿಸ್ತಾ ಇರಬೇಕಾಗುತ್ತೆ. ಅದಾದ ನಂತರ ನೋಡಿ, ಇವಾಗ ಹಾಲು, ಅದರಲ್ಲಿರುವಂಥ ಹಾಲಿನಂಶ ಮತ್ತು ಬೆಣ್ಣೆ ಸಪ್ರೇಟ್ ಆಗಿದೆ. ಬೆಣ್ಣೆ ಸಪ್ರೇಟ್ ಆದ ನಂತರ ನಾವಿದನ್ನ ಕೈಯಲ್ಲಿ ಚೆನ್ನಾಗಿ ಕಟ್ಕೋಬೇಕು. ಆ ಹಾಲನ್ನು ಕಂಪ್ಲೀಟಾಗಿ ಹಿಂಡ್ಬಿಟ್ಟು ಬೆಣ್ಣೆನ ಕಟ್ಕೋಬೇಕು. ನೋಡಿ ಹೀಗೆ ಈ ಥರ ಎಲ್ಲ ಬೆಣ್ಣೆನ ನೀವು ತೆಗೆದಾದ ನಂತರ ಇದನ್ನ ಒಂದು ಸ್ವಲ್ಪ ಕ್ಲೀನ್ ನೀರಿಗೆ ಹಾಕಿಬಿಟ್ಟು 1-2 ಸರಿ ನಾವು ಅದನ್ನ ತೊಳೆದ್ಕೋಬೇಕು. ಅಂದರೆ ಆ ಹಾಲಿನ ಅಂಶ ಎಲ್ಲ ಇರುತ್ತಲ್ಲ ಅದು ಆದಷ್ಟು ಹೋಗಬೇಕು. ಇಲ್ಲದಿದ್ದರೆ ಕಾಯಿಸೋ ಟೈಮಲ್ಲಿ, ನಮಗೆ ತುಪ್ಪ ಕಾಯಿಸೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆ ನೊರೆ ಸೇರಿಕೊಳ್ಳುತ್ತೆ. ಆದ್ದರಿಂದ ನಾನು ಆದಷ್ಟು ತಗೊಂಡಿದ್ದೇನೆ. ಒಂದು ಸ್ವಲ್ಪ ಹಾಲಿನಂಶ ಇರ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನ ತೊಳೆದೆಲ್ಲ ಆದ ನಂತರ ಕ್ಲೀನಾಗಿರುವಂತಹ ನೀರಿನ ಪಾತ್ರೆಗೆ ಹಾಕಿಬಿಟ್ಟು
ಅಂದರೆ ಬೆಣ್ಣೆನ ನೀರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಬಿಡಬೇಕು. ನೀವು ಒಂದು 2-3 ದಿನದೊಳಗಡೆ ಮಾತ್ರ ತುಪ್ಪನ ಮಾಡ್ಕೋಬೇಕು. ಬೆಣ್ಣೆನ ನೀರಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ತುಂಬ ದಿನ ಇಡಬೇಡಿ, ಯಾಕಂತಂದರೆ ಮತ್ತೆ ಅದು ಒಂಥರ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಇಮಿಡಿಯೇಟಾಗಿ 24 ಗಂಟೆ ಒಳಗಡೆನೂ ಬೇಕಾದರೂ ಮಾಡ್ಬೋದು. ತುಪ್ಪ ಮಾಡುವಂಥ ಟೈಮಲ್ಲಿ ಒಂದು ದಪ್ಪ ತಳೆದ ಪಾತ್ರೆಗೆ, ಕಬ್ಬಿನದು ಆಗುತ್ತೆ ಅಥವಾ ಸ್ಟೀಲ್ ಪಾತ್ರೆನೂ ಆಗುತ್ತೆ, ಯೂಸ್ ಮಾಡ್ಕೊಳ್ಳಿ. ಬಾಣಲೆ ಇದ್ದರೆ ಅದಕ್ಕೆ ಈ ಬೆಣ್ಣೆನ ನೀರಿಂದ ತೆಗೆದು ಹಾಕಿಬಿಟ್ಟು ಸ್ಟವ್ ಮೇಲೆ ಇಡಿ. ಸ್ಟವಲ್ಲಿ ಇಡುವಾಗ ಕೂಡ ಅಷ್ಟೇ ಉರಿ ತುಂಬ ಕಮ್ಮಿ ಇಡಬೇಕು. ಎಷ್ಟು ಮಿನಿಮಮ್ ಇರುತ್ತೆ ಅಷ್ಟು ಮಿನಿಮಮ್ ಉರಿಯನ್ನು ಇಟ್ಕೋಬೇಕು. ಜಾಸ್ತಿ ಉರಿ ಇಡಲೇಬಾರ್ದು. ಕಮ್ಮಿ ಉರಿಯಲ್ಲೇ ನಾವು ತುಪ್ಪನ ಕಾಯಿಸ್ಕೊಳ್ಳುವಂಥದ್ದು. ನಿಮಗೆ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಬೇಕಾದರೂ ಆಗ್ಬೋದು. ಅಷ್ಟು ಸುಲಭಕ್ಕೆ ಬರಲ್ಲ. ಯಾಕಂತಂದರೆ ನಮಗೇನಾದರೂ ಚೆನ್ನಾಗಿರೋದು ಬೇಕು ಅಂತಂದರೆ ನಾವು ಕಷ್ಟಪಡಲೇಬೇಕಾಗುತ್ತೆ. ಅರ್ಧ ಗಂಟೆ ನನ್ನ ಲೆಕ್ಕದಲ್ಲಿ ಇದು ಅಂದರೆ ನಮ್ಗೆ ಜಾಸ್ತಿ ಇತ್ತು ಬೆಣ್ಣೆ, ಆದ್ದರಿಂದ ಅರ್ಧ ಗಂಟೆ ತಗೊಂಡಿದೆ ನಮಗೆ. ಕಮ್ಮಿ ಉರಿಯಲ್ಲಿಟ್ಟು ಇದನ್ನ ಕಾಯಿಸ್ತಾ ಬರಬೇಕು. ನೀರು ಹಾಕ್ತಾ ಹೋಗುತ್ತೆ ನೋಡಿ. ಹಾಗೆಯೇ ಆ ಹಾಲಿನ ಅಂಶ ಎಲ್ಲ ಮೇಲ್ಗಡೆ ಬರೋಕ್ಕೆ ಶುರುವಾಗುತ್ತೆ. ಒಂದು ಸರಿ ಕಂಪ್ಲೀಟಾಗಿ ಬೆಣ್ಣೆ ನೀರಾದ ನಂತರ ಸ್ವಲ್ಪ ನಾನು ತುಳಸಿ ಎಲೆ ಮತ್ತು ಒಂದು 4-5 ಇಸಲು ಏಲಕ್ಕಿನ ಗುದ್ಬಿಟ್ಟು ಹಾಕೊತಾ ಇದ್ದೀನಿ. ಇದು ಬೆಣ್ಣೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ವೀಳ್ಯದೆಲೆ ಕೂಡ ಹಾಕೊತಾರೆ. ವೀಳ್ಯದೆಲೆ ಕೂಡ ಹಾಕೋಬೋದು. ಅಂದರೆ ಒಂದು ಸರಿ ಬೆಣ್ಣೆ ಕಂಪ್ಲೀಟಾಗಿ ನೀರಾದ ನಂತರ ಹಾಕ್ಕೊಳ್ಳಿ. ಹಾಗೆಯೇ ನಿಮಗೆ ಅದರ ಮೇಲ್ಗಡೆ ತುಪ್ಪ ಕಾಯಿಸ್ತಾ ಇರುವಾಗ ನೊರೆ ಜಾಸ್ತಿ ಬಂತು ಅಂತಂದರೆ ಅದನ್ನ ಒಂದು ಸ್ಪೂನ್ನ ಸಹಾಯದಿಂದ ತೆಗೆದುಬಿಡ್ಬೋದು. ಏನು ತೊಂದರೆ ಇಲ್ಲ. ಅದು ಕಾಯ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಹಾಲಿನ ಅಂಶ ಇದೆಯಲ್ವಾ, ಈ ಬೆಣ್ಣೆ ಕರಗ್ತಾ ಇದ್ದಂಗೆ ಅಂದರೆ ತುಪ್ಪ ಆಗ್ತಾ ಇದ್ದಂಗೆ ಹಾಲಿನ ಅಂಶ ಇದರಿಂದ ಸಪ್ರೇಟ್ ಆಗುತ್ತೆ. ನಿಮಗೆ ಬರೀ ಬೆಣ್ಣೆ ಮತ್ತು ಹಾಲಿನ ಅಂಶ ಕಂಪ್ಲೀಟಾಗಿ ಸಪ್ರೇಟಾಗಿ ಆ ಹಾಲಿನ ಅಂಶ ಏನಿರುತ್ತೆ ಅದು ಕ್ರಿಸ್ಪಿ ಆಗುತ್ತೆ. ಅಂದರೆ ಒಂಥರ ಕಂದು ಕಲರ್ ಬರುತ್ತೆ. ಅಷ್ಟೊತ್ತು ತನಕ ನೀವು ಕಾಯಿಸಬೇಕು. ಅದಾದ ನಂತರ ಕಂಪ್ಲೀಟಾಗಿ ಸಪ್ರೇಟಾಗಿ ಅದು ಕಂದು ಕಲರ್ ಬಂದ ನಂತರ, ಹಾಲಿನಂಶ ಕಂದು ಕಲರ್ ಬಂದ ನಂತರ ಸ್ಟವನ್ನು ಬಂದ್ ಮಾಡಿ ನೀವು ತುಪ್ಪನ ಕೆಳಗಡೆ ಇಳಿಸ್ಬಿಟ್ಟು ಒಂದು 15 ನಿಮಿಷ ಆದರೂ ಬಿಡಬೇಕು. ಆ್ಯಕ್ಚುಲಿ ಕೆಳಗಡೆ ಇಳಿಸಿ ಆದ ನಂತರ ಕೂಡ ಅದು ಕುದೀತಾನೇ ಇರುತ್ತೆ. ಆ ತುಪ್ಪದ ಬಿಸಿ ಹಾಗೇ ಇರುತ್ತೆ ತುಂಬ ಹೊತ್ತು. ಒಂದ್ಸರಿ ಕಂಪ್ಲೀಟಾಗಿ ತುಪ್ಪ ಅಂದರೆ ತಣ್ಣಗಾದ ನಂತರ ನಾವಿದನ್ನ ಒಂದು ಕ್ಲೀನಾಗಿರುವಂಥ ಪಾತ್ರೆಗೆ ಬಟ್ಟೆನ ಇಟ್ಬಿಟ್ಟು ಸೋಸ್ಕೋಬೇಕು. ಬಟ್ಟೆಯಲ್ಲಿ ಸೋಸ್ಕೊಂಡ್ರೆ ಆ ಹಾಲಿನಂಶ ಮತ್ತು ಎಲ್ಲ ಉಳಿದಿರುತ್ತಲ್ವ, ಅದು ಕ್ಲೀನಾಗಿ ಫಿಲ್ಟರ್ ಆಗಿ ಕ್ಲೀನಾಗಿರುವಂಥ ತುಪ್ಪ ನಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ರೆಡಿ ಆಗ್ತಾ ಇದೆ ಅಂತ. ಕಂಪ್ಲೀಟಾಗಿ 2 ಸರಿ ನಾನು ಸೋಸ್ಕೊಂಡಿದ್ದೇನೆ. ನೋಡಿ, ನೀವು ಕಾಯಿಸೋದು ಸರಿಯಾಗಿಲ್ಲದಿದ್ದರೆ ತುಪ್ಪ ಬೇಗ ಹಾಳಾಗುತ್ತೆ. ಆದ್ದರಿಂದ ಕರೆಕ್ಟಾಗಿ ಹಾಲಿನಂಶ ಕಂಪ್ಲೀಟ್ ಸಪ್ರೇಟ್ ಆಗೋ ತನಕ ಕಾಯಿಸ್ಕೋಬೇಕು. ಹಾಗಂತ ಕರಟಿಸಬಾರ್ದು ತುಪ್ಪನ. ಯಾವಾಗಲೂ ಅದನ್ನ ಕಮ್ಮಿ ಉರಿ ಇಟ್ಕೊಂಡೆ ಆ ಫ್ಲೇವರ್ ಹೋಗೋದಾಗೆ ನೀವು ಕಾಯಿಸಬೇಕು. ಅದಾದ ನಂತರ ನಾನು ಕಂಪ್ಲೀಟಾಗಿ ಸೋಸಿಯಾಗಿ ತಣ್ಣಗಾದ ನಂತರ ಬಾಟ್ಲಿಗೆ ಹಾಕಿ ಇಟ್ಟಿದ್ದೇನೆ. ಬಾಟ್ಲಿಗೆ ಹಾಕಿ ನೀವು ನೆಕ್ಸ್ಟ್ ನಿಮಗೆ ಹಾಕಿದ ಕೂಡಲೇ ದಪ್ಪ ಆಗಲ್ಲ. ಅಟ್ಲೀಸ್ಟ್ ಒಂದು 8 ಗಂಟೆ ಇಟ್ಬಿಟ್ರೆ ಅಥವಾ ಇವತ್ತು ಮಾಡಿ ನಾಳೆಗಿಟ್ರೆ ನಿಮಗೆ ಐಸ್ ಕ್ರೀಮ್ ಥರ ಅಥವಾ ಈ ಮರಳಾಗಿರೋ ತುಪ್ಪ ಅಂತ ನೀವು ಏನು ಆ್ಯಡ್ಗಳಲ್ಲೆಲ್ಲ ನೋಡ್ತಿರಲ್ವ, ಅದಕ್ಕಿಂತನೂ ದಿ ಬೆಸ್ಟ್ ಕ್ವಾಲಿಟಿಯ ತುಪ್ಪ ಮನೆಯಲ್ಲಿ ಸಿಗುತ್ತೆ. ನೋಡಿ, ನಾನು ಇದು ನಿನ್ನೆ ಮಾಡಿಟ್ಟಿರುವಂಥದ್ದು, ಇವತ್ತು ತೋರಿಸ್ತಾ ಇದ್ದೇನೆ ಹೇಗೆ ಬಂದಿದೆ ನೋಡಿ. ಹಾಗೆ ಸ್ಪೂನಲ್ಲಿ ಒಂದು ಸೌಟಲ್ಲಿ ನಾನು ತೆಗಿತಾ ಇದ್ರೆ ಐಸ್ ಕ್ರೀಮ್ ಥರ ಬರ್ತಾ ಇದೆ. ಇದನ್ನು ಇನ್ನೊಂದು ಹೇಳ್ತೀನಿ, ಕೆಲವರು ಸ್ವಲ್ಪ ಅರಿಶಿನ ಹಾಕ್ತಾರೆ, ಬಟ್ ನಾನು ಇದಕ್ಕೆ ಅರಿಶಿನ ಹಾಕಿಲ್ಲ. ಇದು ಒರಿಜಿನಲ್ ಕಲ್ಲರೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟೇ ಮನೆಯಲ್ಲಿ ಸೂಪರ್ ಆಗಿರುವಂತಹ ಪ್ಯಾಕೆಟ್ ಹಾಲಿಂದನೇ ಸುಲಭವಾಗಿ ಮಾಡಬಹುದಾದಂಥ ತುಪ್ಪದ ವಿಧಾನನ ಹೇಳ್ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.